ತುರುವೇಕೆರೆ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಸುಮಾರು 3,000ಕ್ಕೂ ಹೆಚ್ಚು ಮನೆಗಳನ್ನು ಕುಣಿಗಲ್ ಕ್ಷೇತ್ರದ ಶಾಸಕ ರಂಗನಾಥ್ ತಮ್ಮ ಪ್ರಭಾವವನ್ನು ಬೆಳೆಸಿ ಕುಣಿಗಲ್ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ನೇರ ಆರೋಪ ಮಾಡಿದ್ದಾರೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಣಿಗಲ್ ಶಾಸಕರು ಅಕ್ರಮವಾಗಿ ವರ್ಗಾವಣೆ ಮಾಡಿಸಿಕೊಂಡು ತಮ್ಮ ಕ್ಷೇತ್ರದ ಜನತೆಗೆ ದ್ರೋಹವನ್ನ ಮಾಡಿದ್ದಾರೆ ಹಾಗೂ ಅವರ ಈ ಕೀಳು ಮಟ್ಟದ ನಡೆಯನ್ನು ನಾನು ಖಂಡಿಸುತ್ತೇನೆ ಎಂದು ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಹಾಗೂ ಸರ್ಕಾರಿ ನೌಕರರ ವರ್ಗಾವಣೆಯನ್ನ ದಂಧೆಯನ್ನಾಗಿ ಮಾಡಿಕೊಂಡಿದ್ದು, ಅದರಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಬೆಮೆಲ್ ಕಾಂತರಾಜಿಯವರು ನಮ್ಮ ಕ್ಷೇತ್ರದ ಅಧಿಕಾರಿಗಳ ವರ್ಗಾವಣೆಯ ದಂಧೆಯಲ್ಲಿ ಮುಳುಗಿದ್ದಾರೆ ಎಂದು ಅವರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಯಡಗಿಹಳ್ಳಿ ವಿಶ್ವನಾಥ್, ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ದೇವರಾಜ್, ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಮಧು, ಸ್ವಪ್ನಹಳ್ಳಿ ಮಾಜಿ ಎಪಿಎಂಸಿ ಸದಸ್ಯ ವಿಜಯೇಂದ್ರ, ಗುತ್ತಿಗೆದಾರ ಸೋಮೇನಹಳ್ಳಿ ಶಿವಾನಂದ್ ಹಾಗೂ ದಲಿತ ಮುಖಂಡ ಮುನಿಯೂರು ರಂಗಸ್ವಾಮಿ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. 3,300 ಮನೆ ಮಂಜೂರಾಗಿದ್ದವು ಹೇಳಿದ್ದೀನಿ. ಅವನ್ನ ಕುಡಿಗಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ನಮ್ಮ ಕ್ಷೇತ್ರಕ್ಕೆ ಮಾಡಿದಂಥ ಅನ್ಯಾಯ. ತುರುವೇಕೆರೆ ಸಹ ಕರ್ನಾಟಕ ರಾಜ್ಯದಲ್ಲಿ ಇದೆ, ಇದನ್ನು ಹೊರಗಡೆ ಇಲ್ಲ. ಆಡಳಿತ ಪಕ್ಷ ಇದ್ದಂಥ ಶಾಸಕ ರಂಗನಾಥ್ ಅವರು ಇದು ಕೀಳುಮಟ್ಟದ ರಾಜಕಾರಣ ಮಾಡಬಾರ್ದು. ಅವರ ಕೀಳುಮಟ್ಟದಿಂದ ವರ್ಗಾವಣೆ ಆಗಿದೆ. ಇದನ್ನು ನಾನು ಖಂಡಿಸ್ತೇನೆ. ಒಂದು, ತುರುವೇಕೆರೆ ಕ್ಷೇತ್ರದಲ್ಲಿ ವರ್ಗಾವಣೆ ದಂಧೆ. ಸಾಮಾನ್ಯ ಮಾಜಿ ವಿಧಾನ ಪರಿಷತ್ ಲಕ್ಷ್ಮೀಕಾಂತ್ ಅವರು, ಕಾಂತರಾಜ್ ಅವರು ಎಲ್ಲ ವರ್ಗಾವಣೆಗೂ ಸಹ ಕೈ ಹಾಕಿ ದಂಧೆ ಮಾಡ್ತಾವ್ರೆ. ಉದಾಹರಣೆಗೆ CS ಪುರ ಸಬ್ ಇನ್ಸ್ಪೆಕ್ಟರ್ 2 ಅಂತ ಮಾಡಿಸ್ಕೊಂಡಿದ್ದಾರೆ. ಇಲ್ಲಾರು ಪೊಲೀಸ್ಗೆಲ್ಲ ಸಣ್ಣ ಪೊಲೀಸ್ನವರಿಗೆಲ್ಲ ವರ್ಗಾವಣೆ ಮಾಡಿಸಿದ್ದಾರೆ. ಹೀಗಾಗಿ ಎಲ್ಲ ವರ್ಗಾವಣೆ ದಂಧೆಯನ್ನು ಅವರೇ ಮಾಡ್ತಾ ಇದ್ದಾರೆ. ಅದ್ರ ಬಂದು ನಾನೇನು ಹೇಳ್ತೀನಿ ಅಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವ್ರ ಆಫೀಸ್ಗೆ ಹೋಗ್ಬೇಕಾದ್ರೆ ದೊಡ್ಡ ಜಾಗ ಇದೆ, ಅಲ್ಲಿ ಬೋರ್ಡ್ ಹಾಕ್ಬಿಟ್ರಿ, ಬೋರ್ಡ್ ನಂಬರ್ ಕೊಟ್ಬಿಟ್ರಿ. ತಹಸೀಲ್ದಾರ್ ಇಷ್ಟು, AW ಇಷ್ಟು, EO ಇಷ್ಟು, ಇಂಥದ್ದೆಲ್ಲ ಬೋರ್ಡ್ ಹಾಕ್ಬಿಟ್ರೆ ಆ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ಆ ಫೋನ್ ನಂಬರ್ಲಿ ಟ್ರಾನ್ಸ್ಫರ್ ತಗೊಂಡ್ಬರ್ತಾರೆ. ಯಾಕೆ 3 ಸರಿ 4 ಸರಿ ನಾವು ಮನೆ ಮಿನಿಸ್ಟರ್ ಆಫೀಸ್ಗೆ ಹೋಗೋದು ನಾವು ಅವಶ್ಯ ಇಲ್ಲ. ಹಾಗೆ ಆ ಫೋನ್ ನಂಬರ್ ಹಾಕಿಬಿಟ್ಬಿಟ್ರೆ ದುಡ್ಡು ಡಿಪಾಸಿಟ್ ಮಾಡಿ ಟ್ರಾನ್ಸ್ಫರ್ ತಗೊಂಡೋಗ್ತಾರೆ. ಯಾಕೆ ಈ ದಂಧೆ? ವರ್ಗಾವಣೆ ದಂಧೆ ಮಾಡೋಕ್ಕೆ XMLCಗಳನ್ನು ಏಜೆನ್ಸಿ ಬೇಕಾಗಲ್ಲ, ಅವರೇ ಮಾಡ್ಕೊಬೋದಲ್ಲ. ವರ್ಗಾವಣೆ ದಂಧೆ ಮಾಡೋಕ್ಕೆ MLA ನಿಲ್ಲೋ ಕೆಲಸ ಆಗಿದೆ. ಉದಾಹರಣೆ ಪೊಲೀಸ್, ತುರುವೇಕೆರೆ ಪೊಲೀಸು 6 ಜನ ಟ್ರಾನ್ಸ್ಫರ್ ಆಗಿದ್ದಾರೆ. ನನಗೆ ಅಮಾಯಕರು 7 ತಿಂಗಳು 8 ತಿಂಗಳಾಗಿಲ್ಲ ಟ್ರಾನ್ಸ್ಫರ್ ಮಾಡಿಸಿದ್ರೆ. ಏನಾಗಿದೆ ಅವ್ರಿಗೆ ಅಂದ್ರೆ, ಅವರಿಗೆ PWನಲ್ಲಿ ಒಬ್ಬ ಅತ್ಯಂತ ಭ್ರಷ್ಟ AW ಪ್ರಭಾಕರ್ ಅಂತ, ಅವರು KDP ಸಭೆಗೂ ಬರಲ್ಲ, ಅಷ್ಟು ದುರಾಂಕಾರಿ. ಒಂದು. ಎರಡನೇದು, YT ರಸ್ತೆ ಕಾಮಗಾರಿನಲ್ಲಿ 4 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ. YT ರಸ್ತೆ ಆಯ್ತಾ. TV ಕ್ರಾಸ್ನಲ್ಲಿ 1,75,00,000 ರೂಪಾಯಿ ರಸ್ತೆ ಮಾಡಬೇಕಾಗಿತ್ತು, ಅದು ಬಿಟ್ಟು ಬರೀ ತಾಜ್ ಹೇಳ್ಕೊಂಡು ಬಿಲ್ ಬರ್ಕೊಂಡಿದ್ದಾರೆ. ಆಮೇಲೆ ಈ AR ವರ್ಕ್ ಅಂತ ಬರ್ತದೆ ವರ್ಷಕ್ಕೆ, ಇದಕ್ಕೂ 20 ಲಕ್ಷ ರೂಪಾಯಿ ಆಗಿದ್ದಾರೆ. ಆದರೆ ಏನು ಕೆಲಸ ಆಗಿದೆ? ಇದಕ್ಕೂ 20 ಲಕ್ಷ ಆಗಿದ್ದಾರೆ. ಡೈಲಿ 1 ರೂಪಾಯಿ ಕೆಲಸ ಆಗಿಲ್ಲ. ಈ ತರ ಸುಮಾರು 3 ಕೋಟಿ ರೂಪಾಯಿ ಬಿಲ್ಲನ್ನು ಕಳಿಸಿಕೊಟ್ಟಿದ್ದಾರೆ. ನಾನು ಬರದೇ ಎಕ್ಸಿಕ್ಯೂಟಿವ್ಗೆ ಎಲ್ಲ ಸ್ಟಾಪ್ ಮಾಡಿದ್ದ. ಸುಮಾರು ಕೋಟ್ಯಾಂತರ ರೂಪಾಯಿ, ಸುಮಾರು 7-8 ಕೋಟಿ ರೂಪಾಯಿ ದುಡ್ಡನ್ನು ದುರುಪಯೋಗ ಮಾಡಿಕೊಂಡು ಬಿಲ್ ಬರ್ಕೊಂಡಿದ್ದಾನೆ. ಅವನೇ ಆಗಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದ, ಮತ್ತೆ ಇಲ್ಲಿಯೇ ದುಡ್ಡು ಕೊಟ್ಟು ಬಂದಿದ್ದಾನೆ. ಹೀಗಾಗಿ ಈ ಟ್ರಾನ್ಸ್ಫರ್ ಜವಾಬ್ದಾರಿಯನ್ನ ಮನೆಯ ಬೆಮೆಲ್ ಕಾಂತರಾಜ್ ತಗೊಂಡು ಮಾಡಿಸ್ಕೊಟ್ಟಿದ್ದಾರೆ. ಇಂಥ ಭ್ರಷ್ಟನ ಟ್ರಾನ್ಸ್ಫರ್ ಮಾಡಲಿಕ್ಕೋಸ್ಕರ ರಾಜಕಾರಣ ಮಾಡೋ ಅವಶ್ಯ ಇದೆಯಾ?
ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಪ್ರಭಾಕರ್ನ ಅಂತೇಳಿ ನಾನು ಸರ್ಕಾರಿ ಪತ್ರ ಬರೀತೀನಿ ನಾಡಿಗೆ. ಕೆರೆಯಲ್ಲಿ ಮಣ್ಣು ಹೊಡ್ಕೊಂತ ರೈತರು ತೋಟಕ್ಕೆ ಬಹಳ ಹೋದ ವರ್ಷ ಆಚೆ ವರ್ಷ ಕೆರೆ ತುಂಬಿ ನೀರು ಬಿಟ್ಟಿಲ್ಲ, ಈ ಸರಿ ಹೊಡ್ಕೊತಾ ಇದ್ದಾರೆ. ರೈತರಿಗೆ ಯಾವುದೇ ಪೊಲೀಸ್ನವರು ಸಹ ತೊಂದರೆ ಕೊಡಬಾರ್ದು, ಅಧಿಕಾರಿಗಳು ರೈತರು ಮಣ್ಣು ಹೊಡ್ಕೊಳ್ಳೋಕ್ಕೆ ಮುಕ್ತವಾಗಿ ಬರಬೇಕು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಒತ್ತಾಯ. ಇಷ್ಟು ಸಾಕಿರುತ್ತೆ. Thank you.